ರಾಜ್ಯದ ಕನ್ನಡ ಭಾಷೆಯಲ್ಲಿ ಕರಾವಳಿಯ ಉಡುಪಿ ಜಿಲ್ಲೆಯ ಬ್ರಹ್ಮಾವರ, ಕುಂದಾಪುರ, ಹೆಬ್ರಿ, ಬೈಂದೂರು ಭಾಗದಲ್ಲಿ ಮಾತ್ರ ಪ್ರಚಲಿತವಿರುವ ಕುಂದಾಪುರ ಕನ್ನಡ ಭಾಷೆಯಲ್ಲಿ ಕಿರುಚಿತ್ರ ಶಂಕರ ಬಾರಕೂರು ಬಂಡಿಮಠ ಭಾಗದಲ್ಲಿ ಚಿತ್ರೀಕರಣವು ನಡೆಯುತ್ತಿದೆ. ಮಾನವೀಯ ಮೌಲ್ಯ, ಸಾಮಾಜಿಕ ಸಮಸ್ಯೆಗಳನ್ನು ಹಲವಾರು ಕಿರುಚಿತ್ರಗಳ ಮೂಲಕ ಮತ್ತು ಸಿನಿಮಾವನ್ನು ನಿರ್ಮಿಸಿದ ರಾಘವೇಂದ್ರ ಶಿರಿಯಾರ ಅವರು ಇದರಲ್ಲಿ ಪ್ರಧಾನ ಪಾತ್ರದ ನಟನೆ ಮಾಡುತ್ತಿದ್ದರೆ, ಕಾಂತಾರ ಸೇರಿದಂತೆ ಹಲವಾರು ಚಿತ್ರದಲ್ಲಿ ನಟಿಸಿದ ರಂಗನಟ ರಘು ಪಾಂಡೇಶ್ವರ ಅವರು ಈ ಕಿರುಚಿತ್ರದ ನಿರ್ದೇಶನದ ಜೊತೆಗೆ ಅಭಿನಯಿಸುತ್ತಿದ್ದಾರೆ. ನಟಿ ಪ್ರತಿಮಾ ನಾಯಕ್ ಮತ್ತು ಮೇಘಾ ತೆಕ್ಕಟ್ಟೆ ಸೇರಿದಂತೆ ಅನೇಕರು ನಟಿಸುತ್ತಿದ್ದು, ಸಿನಿಮಾ ಛಾಯಾಗ್ರಾಹಕ ಸುರೇಂದ್ರ ಪಣಿಯೂರು ಕ್ಯಾಮೆರಾದಲ್ಲಿ ಈ ಕಿರುಚಿತ್ರ ಮೂಡಿಬರಲಿದೆ. ಬಾಲ್ಯದಲ್ಲಿ ತಾಯಿಯನ್ನು ಕಳೆದುಕೊಂಡ ಬಾಲಕನ ತಂದೆ ಮತ್ತೊಂದು ಮದುವೆಯಾದ ಬಳಿಕ ಮಲತಾಯಿಯ ಕಾಟಕ್ಕೆ ನೊಂದು ತಾಯಿ ವಾತ್ಸಲ್ಯದಿಂದ ವಂಚಿತನಾಗುವುದು ಮತ್ತು ಸಮಾಜದ ಹಲವಾರು ಘಟನೆಗಳಿಂದ ನೊಂದು ಮಾನಸಿಕ ಅಸ್ವಸ್ಥನಾದ ಯುವಕನೋರ್ವನ ಕಥೆಯ ಹಿನ್ನೆಲೆಯಲ್ಲಿ ಶಂಕರ ಕಿರುಚಿತ್ರ ಸಾಗುತ್ತಾ ಹೋಗಿ ಕೊನೆಗೆ ಸಮಾಜಕ್ಕೆ ಒಂದು ಉತ್ತಮ ಸಂದೇಶ ಮತ್ತು ಜಾಗೃತಿ ನೀಡುವ ಕಿರುಚಿತ್ರವಾಗಲಿದೆ. ಒಂದು ಕಿರುಚಿತ್ರದ ಚಿತ್ರೀಕರಣ ಮಾಡ್ತಾ ಇದ್ದೇನೆ. ಬಾರ್ಕೂರಿನ ಬಂಡಿಮಠ ಸೈಡಲ್ಲಿ ಬ್ರಾಹ್ಮಿ ಕ್ರಿಯೇಷನ್ಸ್ ಇವರ ಬ್ಯಾನರ್ ಅಡಿಯಲ್ಲಿ ಶಂಕರ ಅನ್ನುವಂಥ ಒಂದು ಕುಂದಾಪುರ ಕನ್ನಡದ ಚಿತ್ರ. ಇದರ ಮೂಲ ಕಥೆ ರಾಘವೇಂದ್ರ ಶಿರಿಯಾರ್ ಅವರು, ಕಥೆಯನ್ನು ವಿಸ್ತಾರ ಮಾಡಿ ಸಂಭಾಷಣೆ ಬರೆದಿದ್ದು ನಾನು, ರಘು ಪಾಂಡೇಶ್ವರ್. ಒಂದಿಷ್ಟು ಕಲಾವಿದರು ಪ್ರಬುದ್ಧ ಕಲಾವಿದರಲ್ಲಿ ನಟಿಸ್ತಾ ಇದ್ದಾರೆ. ಜೊತೆಗೆ ರಾಘವೇಂದ್ರ ಶಿರಿಯಾರ್ ಅವರು ಪ್ರಥಮ ಬಾರಿಗೆ ಇದರ ಒಂದು ಲೀಡ್ ಕ್ಯಾರೆಕ್ಟರ್ನ ನಿರ್ವಹಿಸ್ತಾ ಇದ್ದಾರೆ. ಅದು ನಮಗೊಂದು ಖುಷಿ. ಜೊತೆಗೆ ಸುರೇಂದ್ರ ಪಣಿಯವರವರು DOP ಆಗಿ ಇದರಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಹಾಗೆ ಒಂದಿಷ್ಟು ತಂತ್ರಜ್ಞರು ನಮ್ಮ ಉತ್ತಮವಾದ ಆಯ್ಕೆ, ಯಾಕಂದರೆ ಒಂದು ಚಂದವಾಗಿ ಅಂದವಾಗಿ ಬರಬೇಕು ಅನ್ನೋ ಉದ್ದೇಶದಿಂದ ಒಂದು ನುರಿತ ತಜ್ಞರಂತ ಬೇರೆ ವಿಷಯ ಕೇಳಿದಾಗ ನುರಿತ ಕಲಾವಿದರು, ನುರಿತ ತಂತ್ರಜ್ಞರು ಇದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈ ಒಂದು ಕಿರುಚಿತ್ರ ಆದಷ್ಟು ಬೇಗ ಬ್ರಾಹ್ಮಿ ಕ್ರಿಯೇಷನ್ಸ್ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ರಿಲೀಸ್ ಆಗುತ್ತೆ. ಜೊತೆಗೆ ಸಾರ್ವಜನಿಕವಾಗಿ ಕೆಲವೊಂದು ಶೋಗಳನ್ನು ಅಥವಾ ಇದರ ಪ್ರಮೋಷನ್ ಟೈಮಲ್ಲಿ ಎಲ್ಲವನ್ನು ನಾವು ಜನರಿಗೆ ಒಪ್ಪಿಸ್ತೇವೆ. ಎಲ್ಲರೂ ನಮಗೆ ಸಪೋರ್ಟ್ ಮಾಡಬೇಕು. ರಾಘವೇಂದ್ರ ಅವರ ತುಂಬ ನಾನು ಇದರ ಒಂದು ಸಹ ನಿರ್ದೇಶನ ಕೆಲಸ ಮಾಡಿದೆ. ಅವರಲ್ಲಿ ಆ್ಯಕ್ಟಿಂಗ್ ಇದೆ, ಭಾಳ ಚೆನ್ನಾಗಿ ಅವರನ್ನು ನೀವು ಬಲ್ರಿ. ಯಾಕಂದರೆ ಈ ಸಿಹಿ ಹಿಂದೆ ಅಕ್ರೂಟ್ ಆಗ್ಬೋದು, ಹಣ್ಣು ಆಗ್ಬೋದು, ವಸಂತಿ ಅನ್ನುವ ಸಿನಿಮಾ ಇದೆಲ್ಲವನ್ನು ಮಾಡ್ತಾ ಬಂದವರು ತೆರೆ ಹಿಂದಿದ್ರು. ಈಗ ಈ ಒಂದು ಶಂಕರ ಅನ್ನುವಂಥ ಚಿತ್ರದ ಮೂಲಕ ತೆರೆಯ ಮುಂದೆ ನಿಮ್ಮ ಮುಂದೆ ಅವರು ಅಭಿನಯ ಮಾಡಿ ತೋರ್ತಾ ಇದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಇಡೀ ತಂಡಕ್ಕೆ ಇರಬೇಕಂತ ಕೇಳ್ಕೊತಿದ್ದೇನೆ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಬ್ರಹ್ಮಾವರ. Rice Spices started in the year 2019. Today we have crossed 45 plus products. All our products are pure and natural without any adulteration. The products have authentic recipes. Process of preparation is also in a traditional way. We supply products to different supermarkets, retail shops, and we take up bulk orders for hotels and caterers. We have an experiential store at Rice Spices, Chilimbi, opposite Reliance Mart, Mangaluru. Contact 96 065 93921.